ಸರ್ ಈಗ ಆ್ಯಕ್ಚುಲಿ ಕೇಸ್ ಆಫ್ ರುಮಿನಲ್ ಇಂಪ್ಯಾಕ್ಷನ್ ಅಂತ ಹೇಳ್ತೀವಿ ಸರ್ ನಾವು. ಇದು ಮೇಯ್ನಾಗಿ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಇವು ಈ ದನಗಳು ಹೆಚ್ಚಾಗಿ ನಾವು ರೂಮಿನೆಂಟ್ಸ್ ಅಂತ ಕರೀದು, ಅಂದರೆ ಮೆಲುಕು ಹಾಕೋ ಪ್ರಾಣಿಗಳು ಅಂತ. ಹುಲ್ಲನ್ನು ಅವು ಬೇಗ ಬೇಗ ತಿಂತವೆ. ತಿಂದು ಅವು ಬಿಡುವಿನ ಸಮಯದಲ್ಲಿ ಏನಾಗುತ್ತೆ, ಅದನ್ನು ಹೊರಗೆ ತೆಗೆದು ಜಿಗಿತವೆ. ಅದು ಜಿಗಿದು ಮತ್ತೆ ಅದು ಜೀರ್ಣ ಆಗಿ ಅದಕ್ಕೆ ದೇಹಕ್ಕೆ ಬೇಕಾದ ಶಕ್ತಿಯನ್ನು ಕೊಡುವಂಥದ್ದು. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಹೆಚ್ಚಿನದಾಗಿ ಈ ಅನ್ಡೈಜೆಸ್ಟಬಲ್ ಫೈಬರ್ ಅಂತ ಹೇಳ್ತೀವಿ, ಅಂದರೆ ಜೀರ್ಣ ಆಗದೇ ಇರತಕ್ಕಂಥ ನಾರಿನ ಅಂಶ ಜಾಸ್ತಿ ಇರ್ತದೆ ಹುಲ್ಲಲ್ಲಿ. ಅಂಥ ಸಂದರ್ಭದಲ್ಲಿ ಜೀರ್ಣಶಕ್ತಿ ಕಮ್ಮಿ ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ಥರ ಈ ನಾರೆಲ್ಲ ಹೊಟ್ಟೆಯಲ್ಲಿ ಕೂತ್ಕೊಳ್ತದೆ, ಅದು ಜೀರ್ಣ ಆಗದೆ ಕೂತ್ಕೊಳ್ತದೆ. ಆಗ ಏನಾಗುತ್ತೆ, ದಟ್ ಈಸ್ ಕಾಲ್ಡ್ ಎ ಸ್ಟೇಟ್ ಆಫ್ ಇಂಪ್ಯಾಕ್ಷನ್ ಅಂತ ಹೇಳ್ತೀವಿ ನಾವು. ಅಂದರೆ ಹೊಟ್ಟೆಯಲ್ಲಿ ಪೂರ್ತಿ ಅದು ಬ್ಯಾಗಲ್ಲಿ ಸಿಮೆಂಟ್ ಹಾಕಿದಾಗ ಹೇಗೆ ಆಗ್ತದೆ ಹಾಗೆ ಕಂಪ್ಲೀಟ್ ಫುಲ್ ಪ್ಯಾಕ್ ಆಗುತ್ತೆ. ಆಗ ಅದೇನಾಗುತ್ತೆ, ಹುಲ್ಲು ಮತ್ತೆ ಕಾಯಿ ಕಡಿಲಿಕ್ಕೆ ಬರಲ್ಲ, ಅದು ಮೆಲ್ಕ್ ಹಾಕ್ಲಿಕ್ಕೆ ಬರಲ್ಲ. ಆ ಮೆಲ್ಕ್ ಹಾಕದೇ ಇರುವಾಗ ಆ ದನ ಏನಾಗುತ್ತೆ, ತಿನ್ನೋದಿಲ್ಲ. ಮತ್ತು ದಿನ ವೀಕ್ ಆಗಿ ನಿಧಾನವಾಗಿ ಟ್ರೀಟ್ಮೆಂಟ್ ಆಗದೇ ಇದ್ದರೆ ಅದು ಡೆತ್ ಆಗ್ತದೆ. ಇದು ಯೂಶಲ್ ಸಮಸ್ಯೆ ಇರುವಂಥದ್ದು. ಇದು ಯಾಕೆ ಆಗ್ತದೆ ಅಂತೇಳಿ ಹೆಚ್ಚಾಗಿ ನಮಗೆ ಅಂದರೆ ಹಾಳೆ ಕೊಡುವಂಥದ್ದು, ಹಸಿ ಹಾಳೆ ತಿನ್ನುವಂಥದ್ದು, ಅಥವಾ ಅನ್ಡೈಜೆಸ್ಟಬಲ್ ಫೈಬರ್ ಇರ್ತಕ್ಕಂಥ ಈ ಹುಲ್ಲುಗಳು ಸಹ, ದಪ್ಪ ನಾರಿರ್ತಕ್ಕಂಥ ಹುಲ್ಲುಗಳು ತಿಂದು ಕೆಲವೊಮ್ಮೆ ಹೀಗಾಗುತ್ತೆ. ಪ್ಲಾಸ್ಟಿಕ್ ತಿಂದರೆ ಅದು ರೀತಿ ಬೇರೆನೆ. ಆದರೆ ಹೆಚ್ಚಿನದಾಗಿ ಹಳ್ಳಿಗಳಲ್ಲಿ ಪ್ಲಾಸ್ಟಿಕ್ ಎಲ್ಲ ತಿನ್ನೋದು ಜನರು ಕಮ್ಮಿ, ಯಾಕಂದರೆ ಪ್ಲಾಸ್ಟಿಕ್ ಸಿಗೋದಿಲ್ಲ. ಅದು ಪೇಟೆ ಬದಿಯಲ್ಲಿ ತಿನ್ನುವಂಥದ್ದಕ್ಕೆ ಹೆಚ್ಚು ಪ್ಲಾಸ್ಟಿಕ್ ಬರುವಂಥದ್ದು ಅಂಥದ್ದೆಲ್ಲ ಜಾಸ್ತಿ ಇದೆ. ಪ್ಲಾಸ್ಟಿಕ್ ತಿನ್ನೋದು, ಹಾಳೆ ತಿನ್ನೋದು, ಮತ್ತು ಇದು ಉಂಟಲ್ಲ ಆಣೆ ಅಂತ ಹೇಳ್ತೀವಲ್ಲ, ಮೊಳೆಗಳು, ಅಂಥದ್ದೆಲ್ಲ ತಿನ್ನುವಂಥದ್ದು ಹೆಚ್ಚಾಗಿ ಪೇಟೆ ಬದಿಯಲ್ಲಿ ದನಗಳು ಮೇಯುವಂಥ ದನಗಳಲ್ಲಿ ಹೆಚ್ಚು ಬರ್ತದೆ. ಇಂಥ ದನಗಳಲ್ಲಿ ಅಷ್ಟು ಬರುವುದಿಲ್ಲ. ಆದರೆ ಇದು ಈಗ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇದು ರೂಮಿನಾಟಮಿ ಅಂತ ಒಂದು ಆಪ್ರೇಷನ್ನು. ಈ ಹೊಟ್ಟೆಯನ್ನು ಈ ರೀತಿಯಾಗಿ ನಾವು ಅಲ್ಲಿ ಓಪನ್ ಮಾಡಿಕೊಂಡು ಹೊಟ್ಟೆಯಲ್ಲಿರ್ತಕ್ಕಂಥ ಕಂಪ್ಲೀಟ್ ಎಲ್ಲವನ್ನು ನಾವು ತೆಗಿತಾ ಇದ್ದೇವೆ. ಅದು ತೆಗೆದು ನಾವೇನು ಮಾಡ್ತೀವಿ, ಮತ್ತೆ ವಾಪಸ್ ಅದಕ್ಕೆ ಜೀರ್ಣ ಆಗುವಂಥ ಒಂದು ಹುಲ್ಲನ್ನು ಮತ್ತು ಕ್ರಿಮಿಗಳನ್ನು ಒಳಗಡೆ ಇಟ್ಟು ಮತ್ತೆ ಹೊಲಿಗೆ ಹಾಕಿ ಅದಕ್ಕೆ ಟ್ರೀಟ್ಮೆಂಟನ್ನು ಚಾಲೂ ಮಾಡ್ತೀವಿ. ಒಂದು ವಾರ ಇದೇ ಥರ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಮತ್ತು ಅದು ನಿಧಾನವಾಗಿ ತಿನ್ಕೊಂಡು ಹುಷಾರಾಗಲಿಕ್ಕೆ ಚಾನ್ಸಸ್ ಉಂಟು. ಈ ರೀತಿಯಾಗಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಅನೆಸ್ಥೆಸಿಯಾ ಕೊಟ್ಟಿದ್ದೀರಾ? ಅನಸ್ತಿಷ ನಾವು ಇಲ್ಲಿ ಎಪಿಡ್ಯೂರಲ್ ಬ್ಲಾಕ್ ಮಾಡಿದ್ದೇವೆ. ಅದರ ಜೊತೆಗೆ ಲೋಕಲ್ ಅನಸ್ತಿಷ ಸಹ ನಾವು ಕೊಟ್ಟಿದ್ದೇವೆ. ಲೋಕಲ್ ಅನಸ್ತಿಷನೇ ಅದು. ಲೋಕಲ್ ಅನಸ್ತಿಷದಲ್ಲಿ ಅದಷ್ಟು ಸಾಕಾಗ್ತದೆ. ದನಗಳಲ್ಲಿ ಹೆಚ್ಚಾಗಿ ನಾವು ಜನರಲ್ ಅನಸ್ತಿಷ ಮಾಡ್ಲಿಕ್ಕೆ ಆಗೋದಿಲ್ಲ. ದನ ಮಲಿಕೊಂಡ್ರೆ ಮತ್ತೆ ಆಪ್ರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ನಿಂತ ಸ್ಥಿತಿಯಲ್ಲೇ ಆಪ್ರೇಷನ್ ಮಾಡಿದರೆ ಅದು ಒಳ್ಳೆಯದು. ಇದೆ ಅಂತ ಹೇಗೆ ಗೊತ್ತಾಯ್ತು? ಅದು ಅಂದರೆ ಈಗ ನಾವು ಟ್ರೀಟ್ಮೆಂಟ್ ಮಾಡುವಾಗ ನಮ್ಮ ಡಾಕ್ಟರ್ ಗಣಪತಿಯವರು ಮತ್ತು ನಾವು ಸಹ ಬಂದು ನೋಡುವಾಗ ಅದು ಹೊಟ್ಟೆಯಲ್ಲಿ ಇಂಫೆಕ್ಷನ್ ಇದೆ ಅಂತೇಳಿ ಕ್ಲಿಯರ್ ಗೊತ್ತಾಯಿತು. ಮತ್ತು ಎಕ್ಸಾಮಿನೇಷನ್ ಟೈಮಲ್ಲಿ ಮತ್ತು ರೊಟೀನ್ ಮೆಡಿಕಲ್ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದೇವೆ. ಸುಮಾರು ಒಂದು ವಾರ 10 ದಿವಸದಿಂದ ಟ್ರೀಟ್ಮೆಂಟ್ ಆಗಿದೆ. ಬಟ್ ಅದಕ್ಕೆ ರೆಸ್ಪಾಂಡ್ ಆಗದೇ ಇರೋ ಲಾಸ್ಟ್ ಸ್ಟೇಜಲ್ಲಿ ನಾವು ವಿ ಆರ್ ಗೋಯಿಂಗ್ ಫಾರ್. ಗಣಪತಿ ಅವರು ನಮಗೆ ತುಂಬ ಒಂದು 10 ದಿನ ಬಂದು ಟ್ರೀಟ್ಮೆಂಟ್ ಮಾಡ್ತಾಯಿದ್ರು. ಮತ್ತೆ ಲಾಸ್ಟಿಗೆ ಏನೋ ಗಟ್ಟಿಯಾಗಿದೆ, ನೀವು ಬೇರೆ ಯಾರ ಹತ್ರ ಅದು ಸ್ವಲ್ಪ ಹೇಳಿ ಅಂತ ಹೇಳಿದ್ರು. ಹಾಗೆ ಇವರನ್ನು ರವಿ ಸರ್ ಕರೆದೆವು. ಅವರು ಕೂಡ ಬಂದು ಹೇಳಿದರು, ಇದು ನಾವು ಆಪ್ರೇಷನ್ ಮಾಡೋದೇ ಪ್ರಯತ್ನ ಮಾಡುವಂತ ಹೇಳಿದರು. ತುಂಬ ಟ್ರೀಟ್ಮೆಂಟ್ ಕೊಟ್ಟರು, ಇಲ್ಲ ಸಕ್ಸಸ್ ಆಗಲಿಲ್ಲ ಅಂತ ಕಡೆಗೆ ಆಪ್ರೇಷನ್ ಮಾಡುವಂತ ಇದಕ್ಕೆ ಬಂದೆವು. ಹಾಗೆ ಇವತ್ತು ಮಾಡ್ತಾ ಇದ್ದಾರೆ. ಉಜಿರೆಯ ಗುರಿಪಳ್ಳದ ಕೊಡ್ಡೋಲು ನಿವಾಸಿ ಯಶೋಧರಗೌಡ ಅನ್ನುವಂಥವರ 6 ವರ್ಷದ ಹಸುವಿಗೆ ಹುಷಾರಿಲ್ಲದೆ ಆಗಿತ್ತು. ಕಳೆದ 20 ದಿನಗಳಿಂದ ಅದು ಆಹಾರ ಸೇವಿಸ್ತಾ ಇರಲಿಲ್ಲ. ಇದಕ್ಕೆ ಬೇರೆ ಬೇರೆ ಪಶು ವೈದ್ಯರು ಚಿಕಿತ್ಸೆ ಕೂಡ ಮಾಡ್ತಾ ಇದ್ರು. ಇದೀಗ ಡಾಕ್ಟರ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ಆಪರೇಷನ್ ಮಾಡಿದಾಗ ಒಟ್ಟಾರೆಯಾಗಿ 4 ಬುಟ್ಟಿಯಷ್ಟು ಜೀರ್ಣವಾಗದಿರುವಂತಹ ಅಂಶವನ್ನ ಹೊರತೆಗೆದಿರುವಂಥದ್ದು. ಇದೀಗ ನಮ್ಮ ಜೊತೆ ಡಾಕ್ಟರ್ ರವಿಕುಮಾರ್ ಇದ್ದಾರೆ. ಸರ್, ಇದು ತುಂಬಾ ರೇರ್ ಕೇಸ್ ಅನ್ಸುತ್ತೆ ಈ ತರ ಆಗಿರುವಂಥದ್ದು. ಕಳೆದ 25 ದಿನಗಳಿಂದ ಅದು ಫುಡ್ ಸೇವಿಸ್ತಾ ಇರಲಿಲ್ಲ, ಹುಷಾರಿಲ್ಲದೆ ಇತ್ತು. ಇದೀಗ ಅದಕ್ಕೆ ನೀವು ಆಪರೇಷನ್ ಮಾಡಿದ್ರಿ. ಆಕ್ಚುಲಿ ಈ ತರ ಯಾಕೆ ಸಮಸ್ಯೆ ಕಂಡು ಬರುತ್ತೆ ಅನ್ನುವಂಥದ್ದು? ನಮಸ್ಕಾರ. ನಾವು ಈಗ ಈ ಥರದ್ದು ರೂಮಿನೆಂಟ್ಸ್ ಅಂತ ಹೇಳ್ತೀವಿ ಮೇಡಮ್ ನಾವು. ಅಂದರೆ ಮೆಲುಕು ಹಾಕೋ ಪ್ರಾಣಿಗಳು, ಈಗ ದನ ಇರ್ಬೋದು, ಕುರಿ, ಮೇಕೆ, ಇವುಗಳು ಹೆಚ್ಚಾಗಿ ಏನಾಗುತ್ತಂದರೆ ರಫೇಜನ್ನು ಅಂದರೆ ಹುಲ್ಲುಗಳನ್ನು ನೇರವಾಗಿ ಸೇವಿಸ್ತವೆ. ಅಂದರೆ ರಭಸವಾಗಿ ತಿಂತವೆ. ಆದರೆ ಬಿಡುವಿನ ಸಮಯದಲ್ಲಿ ಅವು ಮೆಲುಕು ಹಾಕಿ ಅವುಗಳನ್ನು ಜೀರ್ಣ ಮಾಡಿಕೊಳ್ತವೆ. ಆದರೆ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಜೀರ್ಣ ಆಗದೇ ಇರತಕ್ಕಂಥ ಅನ್ಡೈಜೆಸ್ಟಬಲ್ ಫೈಬರ್ ಅಂತ ಹೇಳ್ತೇವೆ. ಅಂಥ ಒಂದು ಫೈಬರ್ ಜಾಸ್ತಿ ತಿಂದಂಥ ಸಂದರ್ಭದಲ್ಲಿ
ಅದು ಜೀರ್ಣ ಆಗದೆ ಏನಾಗುತ್ತೆ ಹೊಟ್ಟೆಯಲ್ಲೇ ಕೂತ್ಕೊಳ್ತದೆ. ಈ ಜೀರ್ಣಾಂಗ ವ್ಯೂಹ ಇದರಲ್ಲಿ ಹೇಗಿರುತ್ತೆ ಅಂದರೆ 4 ಕಂಪಾರ್ಟ್ಮೆಂಟ್ ಇರ್ತದೆ. ರುಮೆನ್, ರೆಟಿಕ್ಯುಲಮ್, ಒಮೇಸಮ್, ಅವೋಮೇಸಮ್ ಅಂತೇಳಿ. ಇವುಗಳಲ್ಲಿ ಜೀರ್ಣಾಂಗ ವ್ಯೂಹ ಮೈಕ್ರೋಬಿಯಲ್ ಡೈಜೆಷನ್ ಜಾಸ್ತಿ ಇರುತ್ತೆ. ಇನ್ಸ್ಟೆಡ್ ಆಫ್ ಎಂಜಮ್ಯಾಟಿಕ್ ಅಥವಾ ಏನು ಡೈಜೆಸ್ಟಿವ್ ಸಿಸ್ಟಮ್ಗಿಂತ ಹೆಚ್ಚಾಗಿ ಮೈಕ್ರೋಬಿಯಲ್ ಡೈಜೆಷನ್ ಹೆಚ್ಚಾಗಿರುತ್ತೆ. ಈ ಫೈಬರು ಅದರಲ್ಲಿ ಮೈಕ್ರೋಬಿಯಲ್ ಡೈಜೆಷನಲ್ಲಿ ಡೈಜೆಸ್ಟ್ ಆಗಿ ಅದೇನಾಗುತ್ತೆ, ಅದು ಅದಕ್ಕೆ ಬೇಕಾದಂಥ ಎನರ್ಜಿ ಇರ್ಬೋದು, ಪ್ರೋಟೀನ್ ಇರ್ಬೋದು, ಅದನ್ನು ಕೊಡುವಂಥದ್ದು. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಸ್ಪೆಷಲಿ ಈ ನಮ್ಮ ಒಂದು ದಕ್ಷಿಣ ಕನ್ನಡ, ಉಡುಪಿ ಭಾಗದಲ್ಲಿ ಅಡಿಕೆ ಜಾಸ್ತಿ ಬೆಳೀತಾರೆ. ಆ ಅಡಿಕೆ ಹಾಳೆಯನ್ನು ನೇರವಾಗಿ ಹಾಕ್ತಾರೆ. ಅದನ್ನು ಅಡಿಕೆ ಹಾಳೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಸಂಸ್ಕರಿಸಬೇಕು, ಒಣಗಿಸಿ ಸರಿಯಾಗಿ ಪುಡಿ ಮಾಡಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೊಡಬೇಕು. ಇವರು ನೇರವಾಗಿ ಅದನ್ನು ಹಸಿ ಹಾಳೆ ಇರ್ಬೋದು ಅಥವಾ ಒಣಗಿಸಿ ಹಾಗೆ ನೇರವಾಗಿ ಹಾಕೋದ್ರಿಂದ ಆ ಫೈಬರ್ ಡೈಜೆಸ್ಟ್ ಆಗದೇನೆ ಆ ಹೊಟ್ಟೆಯಲ್ಲೇ ಕೂತ್ಕೊಳ್ಳುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಇಂಪ್ಯಾಕ್ಷನ್ ಅಂತ ಹೇಳ್ತೇವೆ. ಆ ಇಂಪ್ಯಾಕ್ಷನ್ ಮಾಸ್ ಏನಾಗುತ್ತೆ ಅಂದರೆ ಅದು ಕಾಯಿ ಕಡಿಲಿಕ್ಕೆ ಬರೋದಿಲ್ಲ, ಅಂದರೆ ರುಮಿನೇಷನ್ಗೆ ಅದು ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅದು ಹೊಟ್ಟೆಯಲ್ಲಿ ಹಾಗೆ ಕೂತ್ಕೊಳ್ಳುತ್ತೆ ಮತ್ತು ಅದಕ್ಕೆ ಆಹಾರ ತಿನ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮೆಡಿಕಲ್ ಟ್ರೀಟ್ಮೆಂಟ್ ಸುಮಾರು ನಮ್ಮ ಡಾಕ್ಟರ್ಸು, KMF ಡಾಕ್ಟರ್ ಇರ್ಬೋದು ಅಥವಾ ನಮ್ಮ ಲೋಕಲ್ ಪ್ರೈವೇಟ್ ಡಾಕ್ಟರ್ಸು, ನಾವು ಸಹ ಎಲ್ಲ ಟ್ರೀಟ್ಮೆಂಟ್ ಮಾಡಿದೆವು. ಆ ಟ್ರೀಟ್ಮೆಂಟಿಗೆ ಸ್ಪಂದಿಸದೇ ಇದ್ದಂಥ ಸಂದರ್ಭದಲ್ಲಿ ಫೈನಲಿ ನಾವು ಸರ್ಜರಿ ಮಾಡಿದೆವು. ರುಮಿನಾಟಮಿ ಅಂತ ಹೇಳ್ತೇವೆ. ಆ ರುಮೆನನ್ನು ನಾವು ಓಪನ್ ಮಾಡಿ ಅದರಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಕಡ್ಡನ್ನು, ಅಂದರೆ ಅನ್ಡೈಜೆಸ್ಟಿಬಲ್ ಫೈಬರನ್ನು ಹೊರಗೆ ತೆಗೆದು ಮತ್ತೆ ಅದಕ್ಕೆ ಸ್ವಲ್ಪ ಕಡ್ಡನ್ನು ಮತ್ತೆ ಇನಾಕ್ಯುಲೇಟ್ ಮಾಡಿ ನಾವು ಆಪ್ರೇಷನ್ನ, ಅಂದರೆ ಯಥಾಸ್ಥಿತಿ ಹೊಲಿದು ಅದನ್ನು ಈಗ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ ಮೇಡಮ್. ಅದು ಇನ್ನೂ 1 ವಾರದ ಟ್ರೀಟ್ಮೆಂಟ್ ಇರುತ್ತೆ ಅದಕ್ಕೆ. 1 ವಾರದಲ್ಲಿ ಅದು ಮತ್ತೆ ನಾರ್ಮಲ್ ಆಗಿ ಅದು ತಿಂದು ಜೀರ್ಣ ಮಾಡಿಕೊಂಡು ಮತ್ತೆ ಮೆಲ್ಕು ಹಾಕುವಂಥ ಸ್ಥಿತಿಗೆ ಬರ್ತದೆ ಅದು. ಸೊ ಇದು ಕಂಡೀಷನ್ ಇದೆ ಮೇಡಮ್. ಕೇವಲ ಈ ಒಂದು ಅಡಿಕೆ ಹಾಳೆ ಮಾತ್ರ ಅಥವಾ ಬೇರೆ ಕೂಡ ಇತರ ಸಮಸ್ಯೆ ಕೊಡುವಂತ ಫುಡ್ ಇದೆಯಾ? ಅಂದ್ರೆ ಮುಖ್ಯವಾಗಿ ಏನು? ಯೂಶಲಿ ಈಗ ಸಿಟಿ ಏರಿಯಾಗಳಲ್ಲಾದರೆ ಪ್ಲಾಸ್ಟಿಕ್ ಕೆಲವೊಮ್ಮೆ ಪ್ಲಾಸ್ಟಿಕ್ ಇರ್ಬೋದು ಅಥವಾ ಕೆಲವೊಮ್ಮೆ ನೈಲ್ಸ್ ಅಂತ ಹೇಳ್ತೀವಿ, ಅಂದರೆ ಮೊಳೆಗಳು, ಇಂಥದ್ದೆಲ್ಲ ತಿನ್ನುವಂಥ ಚಾನ್ಸ್ ಇರುತ್ತೆ. ಅಂಥ ಸಂದರ್ಭದಲ್ಲಿಯೂ ಸಹ ಈ ಥರ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಅದರಲ್ಲಿ ಹೆಚ್ಚಿನದಾಗಿ ಏನಾಗುತ್ತೆ, ನಾವು ನೈಲ್ಸ್ ಎಲ್ಲ ತಿಂದಾಗೆ ಟ್ರೊಮ್ಯಾಟಿಕ್ ರೆಟಿಕ್ಯುಲೋಪೆರಿಕಾರ್ಡೈಟಿಸ್ ಅಂತ ಒಂದು ಬರ್ತದೆ. ಅಂದರೆ ಈ ಹೊಟ್ಟೆಯ ಭಾಗದಿಂದ ಆ ಮೊಳೆ ಹಾರ್ಟಿಗೆ ಪಿಯರ್ಸ್ ಆಗಿ ಕೆಲವೊಮ್ಮೆ ಆಗುವಂಥ ಪ್ರಾಬ್ಲಮ್ಸು ಜಾಸ್ತಿ ಇರುತ್ತೆ ಅದರಲ್ಲಿ. ಆ ಥರದ ಪ್ರಾಬ್ಲಮ್ಸ್ ಹಾಗೆ ಏನಿಲ್ಲ ಇದರಲ್ಲಿ. ಮತ್ತು ಅದಲ್ಲದೆ ಯಾವುದೇ ಥರದ ಒಂದು ವೇಸ್ಟ್ ಮೆಟೀರಿಯಲ್, ಕೆಲವೊಮ್ಮೆ ಏನಾಗುತ್ತೆ, ಈ ಪ್ಲಾಸ್ಟಿಕ್ ಹಗ್ಗ ಇರ್ತದೆ, ಹಗ್ಗ ತಿನ್ನೋದು, ವೈರ್ಗಳು ತಿಂತವೆ. ಸೊ ಈ ಥರದ ಒಂದು ಕೆಲವೊಂದು ವೈಸ್ ಇರುತ್ತೆ ಕೆಲವೊಂದು ಅನಿಮಲ್ಸ್ಗೆ, ಅಂದರೆ ಅದೊಂಥರ ಕೆಟ್ಟ ಅಭ್ಯಾಸಗಳು. ಏನಾದರೂ ಸಿಕ್ಕಿದ್ರೆ ಅದನ್ನು ತಿಂತಾ ಇರೋದು. ಈಗ ಪ್ಲಾಸ್ಟಿಕ್ ಸೀರೆ ಎಳ್ಕೊಳ್ಳೋದು, ಅಂಥದ್ದೆಲ್ಲ ಮಾಡ್ತಿರ್ತವೆ. ಅಂಥದ್ದೆಲ್ಲ ಹೋದಾಗ ಡೈಜೆಸ್ಟ್ ಆಗದೆ ಹೊಟ್ಟೆಯಲ್ಲಿ ಕೂತ್ಕೊಳ್ತದೆ. ಅದು 1 ದಿವಸ 2 ದಿವಸದಲ್ಲಿ ಆಗೋದಿಲ್ಲ ಮೇಡಮ್. ಅದೇನಾಗುತ್ತೆ, ಒಮ್ಮೆಲೆ ಆ ಥರದ ಸಮಸ್ಯೆ ಬರುವುದಿಲ್ಲ. ರುಮೆನ್ ಒಳಗಡೆ ಇದ್ದಾಗ ಅಂಥ ಸಮಸ್ಯೆ ಬರುವುದಿಲ್ಲ. ಅದು ಯಾವಾಗ ರುಮಿನಲ್ ವಾಲ್ಸ್, ರುಮಿನೋ ರೆಟಿಕ್ಯುಲರ್ ಗ್ರೂವ್ ಅಂತ ಹೇಳ್ತೀವಿ, ಅಲ್ಲಿ ಹೋಗಿ ನೀವು ಬ್ಲಾಕ್ ಆದ ಸಂದರ್ಭದಲ್ಲಿ ಅದೇನಾಗುತ್ತೆ, ನಿಮಗೆ ನೆಕ್ಸ್ಟ್ ಅದು ಸಗಣಿ ಹಾಕೋದಿಲ್ಲ, ಹೊಟ್ಟೆ ಆಗಾಗ ಉಬ್ಬಿಕೊಂಡು ಬರೋದು, ಮತ್ತು ಸ್ವಲ್ಪ ಸ್ವಲ್ಪ ತಿನ್ನೋದು, ಒಂದು ದಿವಸ ತಿಂದರೆ ಇನ್ನೊಂದು ದಿವಸ ತಿನ್ಲಿಕ್ಕೆ ಆಗೋದಿಲ್ಲ. ಸೊ ಈ ಥರದ ಸಮಸ್ಯೆಗಳು ಬರ್ತವೆ ಅದರಲ್ಲಿ. ಸೊ ಅಂಥ ಸಂದರ್ಭದಲ್ಲಿ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಮೆಡಿಕಲ್ ಟ್ರೀಟ್ಮೆಂಟನ್ನು ಕೊಡ್ತೇವೆ. ಮೆಡಿಕಲ್ ಟ್ರೀಟ್ಮೆಂಟ್ಗೆ ಸ್ಪಂದನೆ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಫೈನಲ್ ಸ್ಟೇಜಲ್ಲಿ ನಾವು ಈ ಥರ ಮಾಡಬೇಕಾಗ್ತದೆ ಮೇಡಮ್. ಈಗ ಪ್ರಾಣಕ್ಕೆ ಕೂಡ ಹಾನಿ ಆಗುತ್ತೆ ಈ ತರ ಆದ್ರೆ? ಈಗ ಆದರೆ ನಾವು ಟ್ರೀಟ್ಮೆಂಟ್ ಮಾಡದೇ ಇದ್ದರೆ ಅದು ಡೆತ್ ಆಗುತ್ತೆ ಮೇಡಮ್. ಅಂದರೆ ಅದು ಇಂಪ್ಯಾಕ್ಷನ್ ಆಗಿ ತಿಂದೇ ಇದ್ದರೆ ಅದು ಎಷ್ಟು ದಿವಸ, 1 ವಾರ ಇರ್ಬೋದು, ಕೆಲವೊಂದು ಅದು ತಡ್ಕೊಳ್ಳೋ ಶಕ್ತಿ ಎಷ್ಟಿರ್ತದೆ ಅಷ್ಟವರೆಗೂ ಇರ್ತದೆ. ಮತ್ತು ಫೈನಲಿ ಅದು ಡೌನರ್ ಆಗಿ ಮತ್ತೆ ಅಲ್ಟಿಮೇಟ್ಲಿ ಡೆತ್ ಆಗುತ್ತೆ. ಸೊ ಇದು ಕೇವಲ ಒಂದು ದನಕ್ಕೆ ಮಾತ್ರ ಸಮಸ್ಯೆ ಆಗುತ್ತೆ, ಬೇರೆ ಕೂಡ ಪ್ರಾಣಿಗಳು ಈ ತರ ಆಗ್ಬೋದು? ಬೇರೆ ಪ್ರಾಣಿಗಳಲ್ಲಿ ಹೆಚ್ಚಾಗಿ ಅಂತ ಹೇಳಿದ್ರೆ ನಮಗೆ ಕುರಿ ಮೇಕೆಗಳಲ್ಲಿ ಸಹ ಬರ್ತದೆ ಆ ಥರ. ರುಮಿನೆಂಟ್ಸ್ ಯಾವ ಇದೆ ಹೆಚ್ಚಾಗಿ ಅಂಥ ದನಗಳಲ್ಲಿ ಈ ಥರದ್ದು ಹೆಚ್ಚು ಬರ್ತದೆ. ಅದು ದನಗಳಲ್ಲಿ ಜಾಸ್ತಿ ಯಾಕೆ ಅಂತ ಹೇಳಿದ್ರೆ ಆಳೆ ಎಲ್ಲ ಜಾಸ್ತಿ ತಿನ್ನೋದು ದನವೇ. ಆ ಥರದ ಒಂದು ಪರಿಸ್ಥಿತಿ ಇರೋದ್ರಿಂದ ಮತ್ತು ಅದರ ಜೊತೆಗೆ ಏನಾಗುತ್ತೆ ಅಂದರೆ ಈ ಸಮ್ಮರಲ್ಲಿ ನಮಗೆ ಈ ನೀರಿನಂಶ ಮೇವಲ್ಲಿ ಕಮ್ಮಿ ಇರುತ್ತೆ, ಅದು ಒಂದು ರೀಸನ್. ಮತ್ತು ಡಿಹೈಡ್ರೇಷನ್ ಸಹ ಜಾಸ್ತಿ ಇರುತ್ತೆ. ಆಮೇಲೆ ಮೇವು ಎಲ್ಲಿ ಕಮ್ಮಿ ಇರುತ್ತೆ ಅವಾಗ ಏನು ಮಾಡ್ತಾರೆ, ಹಾಳೆ ತೆಗೆದು ಹಾಕಿಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಜಾಸ್ತಿ ಆಗುತ್ತೆ. ಸೊ ಹಾಳೆ ಹಾಕ್ಬೋದು, ಹಾಕಬಾರ್ದು ಅಂತ ಇಲ್ಲ, ಆದರೆ ಅದನ್ನು ಹಾಕುವ ರೀತಿ ಇದೆ. ಅಂದರೆ ಅದನ್ನು ಒಣಗಿಸ್ಬೇಕು,
ಸಣ್ಣ ಸಣ್ಣ ಪುಡಿ ಮಾಡಬೇಕು. ಪುಡಿ ಮಾಡಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಫೀಡ್ನೊಟ್ಟಿಗೆ ಅಥವಾ ಹುಲ್ಲಿನೊಟ್ಟಿಗೆ ಕೊಡಬೇಕು. ಇವ್ರು ಏನು ಮಾಡ್ತಾರೆ, ಇಡೀ ಹಾಳೆನೇ ತೆಗೆದು ಹಾಕ್ತಾರೆ. ಆಗ ಅದು ನಾರು ಪೂರ್ತಿ ಹೊಟ್ಟೆ ಒಳಗಡೆ ಗಟ್ಟಿಯಾಗಿ ಪ್ಯಾಕ್ ಆಗಿ ಬಿಡ್ತದೆ. ಪ್ಯಾಕ್ ಆದಾಗ ಅದಕ್ಕೂ ವಾಪಸ್ ತೆಗೆದು ಜೀರ್ಣ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಂದರೆ ರುಮಿನೇಷನ್ಗೆ ಬರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಥರ ಇನ್ಫೆಕ್ಷನ್ ಆಗುತ್ತೆ ಮೇಡಮ್. ಸೊ ಅದು ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಈ ಒಂದು ಭಾಗದಲ್ಲಿ ಅಥವಾ ಎಸ್ಪೆಷಲಿ ಬೆಳ್ತಂಗಡಿ ಭಾಗದಲ್ಲಿ ಜಾಸ್ತಿ ಇದೆ ಆ ಥರದ್ದು So, ನೀವು ಕೇಸಸ್. ಮುಖ್ಯವಾಗಿ ಈಗ ಈ ಹೈನುಗಾರಿಕೆ ಮಾಡುವಂಥವ್ರಿಗೆ ನಿಮ್ಮ ಸಂದೇಶ ಏನು ಸರ್? ಯಾವ ಆಕ್ಚುಲಿ ಎಷ್ಟು ಅದಕ್ಕೆ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಅನ್ನೋ ಹಾಂ, ಅದೇ ನಾನೀಗ ಹೇಳಿದಾಗೆ ಅಡಿಕೆ ಹಾಳೆಯನ್ನು ಬಳಸಲೇಬಾರದು ಅಂತ ಇಲ್ಲ. ಆದರೆ ಅದನ್ನು ನಾವೇನು ಮಾಡಿ ಸರಿಯಾಗಿ ಸಂಸ್ಕರಿಸಿ ಒಣಗಿಸಿ ಸಣ್ಣ ಸಣ್ಣ ಪುಡಿ ಮಾಡಿ, ಅಂದರೆ ಒಂದು ಅವಲಕ್ಕಿ ಟೈಪ್ ಮಾಡಬೇಕು ಅದನ್ನು. ಹಾಗೆ ಮಾಡಿ ಸಣ್ಣ ಸಣ್ಣದ ಪುಡಿ ಮಾಡಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ, ಅಂದರೆ ಒಂದು ದಿನಕ್ಕೆ ಒಂದು 4 kg 3 kg ಅಷ್ಟು ಹುಲ್ಲಿನೊಟ್ಟಿಗೆ ಕೊಡಬೇಕು. ಇವರು ಬರೀ ಅದನ್ನೇ ತಿನ್ನಿಸಿದ್ರೆ ಅದರಲ್ಲಿ ಲಿಗ್ನಿನ್ ಜಾಸ್ತಿ ಇರುತ್ತೆ. ಆ ಫೈಬರ್ ಅನ್ಡೈಜೆಸ್ಟಿಬಲ್ ಫೈಬರ್ ಜಾಸ್ತಿ ಇರೋದ್ರಿಂದ ಆ ಒಂದು ಜೀರ್ಣ ಆಗದೆ ಹೊಟ್ಟೆ ಒಳಗೆ ಕೂತ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಾಗಿ ರೈತರು ಏನು ಮಾಡಬೇಕು ಅಂದರೆ ಆ ರೀತಿಯಾಗಿ ಪುಡಿ ಮಾಡಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಕೊಳ್ಳಿಕ್ಕೆ ಮಾಡಿದರೆ ದನಗಳಿಗೆ ಆ ಥರದ ತೊಂದರೆ ಆಗದೇ ಇರ್ತದೆ. ಸೊ ಅದೊಂದು. ಮತ್ತೊಂದು ಏನು ಅಂದರೆ ಆ ಥರದ ಸಮಸ್ಯೆಗಳೇನಾದರೂ ಕಂಡು ಬಂದರೆ ಸೊ ಆದಷ್ಟು ಬೇಗ ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು. ಮತ್ತು ಸರ್ಜರಿ, ಕೆಲವೊಮ್ಮೆ ಸರ್ಜರಿ ಅಂದ ತಕ್ಷಣ ಹೆದರ್ತಾರೆ. ಸೊ ಹಾಗೆ ಅಂತ ಇರುವುದಿಲ್ಲ. ಸರ್ಜರಿ ಮಾಡಿದರೂ ಸಹ ದನಗಳನ್ನು ಹುಷಾರು ಮಾಡಲಿಕ್ಕೆ ಆಗ್ತದೆ. ಸೊ ಅದನ್ನು ತುಂಬ ಜನ ಏನು ಮಾಡ್ತಾರೆ, ಸರ್ಜರಿ ಮಾಡಿದ ತಕ್ಷಣ ದನ ಏನೋ ಆಗ್ಬೋದು, ಹಾಗೆ ಇರುವುದಿಲ್ಲ. ಸೊ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಸರ್ಜರಿ ಮಾಡಿಕೊಂಡು ಚಿಕಿತ್ಸೆ ಕೊಟ್ಟರೆ ದನ ಸಹ ಹುಷಾರಾಗ್ತವೆ. ಹಾಗೆ ಮುಖ್ಯವಾಗಿ ಇನ್ನೊಂದು 1-2 ದಿನದಲ್ಲಿ ಅದು ಫುಡ್ ಸೇವಿಸದೇ ಇದ್ದಾಗ ಅದನ್ನು ಕೂಡ ನಿಮ್ಮ ಗಮನಕ್ಕೆ ತರಬೇಕಾಗುತ್ತೆ. ಒಂದೆರಡು ದಿವಸದಲ್ಲಿ ಹಾಗೆ ಇಲ್ಲ. ಯೂಶಲ್ ಆಗಿ ನಾವು ಒಂದು ಹಿಸ್ಟ್ರಿ ತಗೊಳ್ಬೇಕಾಗ್ತದೆ ಮೇಡಮ್, ಅವ್ರು ಯಾವ ಥರ ಫುಡ್ ಕೊಡ್ತಾ ಇದ್ದಾರೆ. ಮತ್ತು ಕೆಲವೊಮ್ಮೆ ಏನಾಗುತ್ತೆ, ಈಗ ಉದಾಹರಣೆಗೆ ಈ ಬೇಸಿಗೆಯಲ್ಲಿ ಆ ಬಿಳಿ ಬೆಳ್ತಿಗೆ ಒಂದು ಗಂಜಿ ಮಾಡಿ ಕೊಡುವಂಥದ್ದು, ಅಥವಾ ಮನೆಯಲ್ಲಿ ಗಂಜಿ ಕೊಡುವಂಥದ್ದು, ಬೇಯಿಸಿದ ಆಹಾರಗಳು ಕೊಡುವಂಥದ್ದು, ಅದೆಲ್ಲ ಸಹ ಕಾಂಟ್ರಾ ಇಂಡಿಕೇಟೆಡ್ ಈ ರುಮಿನೆಂಟ್ಸಲ್ಲಿ. ಅವುಗಳಂದರೆ ರೆಡಿಲಿ ಅವೈಲೇಬಲ್ ಗ್ಲೂಕೋಸ್ ಮೆಟೀರಿಯಲ್ ಇರ್ತಕ್ಕಂಥದ್ದು ಕೊಟ್ಟಾಗ ಲ್ಯಾಕ್ಟಿಕ್ ಆಸಿಡ್ ಪ್ರೊಡಕ್ಷನ್ ಆಗಿ ಹೊಟ್ಟೆ ಉಬ್ಬಿಸೋದು ಹಾಗೆಲ್ಲನೂ ಇರ್ತದೆ. ಅಂತ ಇರುವಂಥ ಸಂದರ್ಭದಲ್ಲಿ 1 or 2 days ಇಂಡೈಜೆಷನ್ ಇರ್ತದೆ. ಬಟ್ ರಿಯಲ್ ಆಗಿ ಇಂಪ್ಯಾಕ್ಷನ್ ಅಂತ ನಮಗೆ ಗೊತ್ತಾದರೆ ಅಂಥ ಸಂದರ್ಭದಲ್ಲಿ ನಾವು ಹೌದು ಇಂಪ್ಯಾಕ್ಷನ್ ಅಂತ ಹೇಳಿದ್ರೆ ಟ್ರೀಟ್ಮೆಂಟಿಗೆ ಸ್ಪಂದಿಸದೇ ಇದ್ದಾಗ, ಮ್ಯಾಕ್ಸಿಮಮ್ ಒಂದು 3-4 days 1 ವೀಕಲ್ಲಿ ಸ್ಪಂದಿಸದೇ ಇದ್ದಾಗ ಇಮಿಡಿಯೇಟ್ಲಿ ಒಳ್ಳೆ ಡಾಕ್ಟ್ರನ್ನ ಕರ್ಕೊಂಡು ಅವರಿಗೆ ಆಪ್ರೇಷನ್ಸ್ ಮಾಡಿಸ್ಕೊಂಡ್ರೆ ಸೊ ಇಮಿಡಿಯೇಟ್ ಅದು ಹುಷಾರು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಮೇಡಮ್. ಆ ಥರ. ಥ್ಯಾಂಕ್ ಯು. ಸೊ ಇದಿಷ್ಟು ಈ ಒಂದು ದನದ ಕುರಿತಾಗಿರುವಂಥ ಆ ಆಪರೇಷನ್ ಬಗ್ಗೆ ಮಾಹಿತಿ. ಜೊತೆಗೆ ಯಾವ ರೀತಿಯಾಗಿ ನೀವು ಮನೆಯಲ್ಲಿ ದನವನ್ನು ಸಾಕಬೇಕಾಗುತ್ತೆ, ಅದಕ್ಕೆ ಯಾವ ರೀತಿಯಾಗಿ ಫುಡ್ ಕೊಡಬೇಕಿಲ್ಲ ಎಲ್ಲವನ್ನು ಕೂಡ ಡಾಕ್ಟರ್ ರವಿಕುಮಾರ್ ಹೇಳಿರುವಂಥದ್ದು. ವನಿಷ್ಠತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.